ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವ ಪ್ರದೇಶಗಳಿಗೆ ಮನುಷ್ಯರಿಗೆ ಪ್ರವೇಶವಿಲ್ಲ ಹಾಗೂ ಪ್ರವೇಶ ಮಾಡಿದರೆ ಏನಾಗುತ್ತದೆ ಎನ್ನುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬಹಳ ಸುಂದರವಾದ ನಮ್ಮ ಈ ಪ್ರಪಂಚ ಅದೆಷ್ಟೋ ನಿಗೂಢತೆಗಳನ್ನು ತನ್ನ ಒಡಲಿನಾಳದಲ್ಲಿ ಅಡಗಿಸಿಕೊಂಡಿದ್ದು, ಈ ನಿಗೂಢ ರಹಸ್ಯಗಳ ಬೆನ್ನತ್ತಿ ಹೋದವರಲ್ಲಿ ಕೆಲವರು ನಿಗೂಢವಾಗಿಯೇ ಕಾಣೆಯಾಗಿದ್ದಾರೆ. ವಿಜ್ಞಾನಕ್ಕೂ ಸವಾಲಾಗಿರುವ ಅದೆಷ್ಟೋ ನಿಗೂಢ ರಹಸ್ಯಗಳು ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. ಅಂತಹ ಹಲವಾರು ನಿಗೂಢ ಹಾಗೂ ಮನುಷ್ಯರಿಗೆ ಪ್ರವೇಶ ನಿರ್ಬಂಧಿಸಿರುವ ಕೆಲವು ಪ್ರದೇಶಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ರಾಮ್ರಿ ದ್ವೀಪ ನೋಡೋದಕ್ಕೆ ಬಹಳ ಸುಂದರವಾಗಿ ಕಾಣಿಸುವ ಈ ದ್ವೀಪ ಹೆಜ್ಜೆ ಹೆಜ್ಜೆಗೂ ಬಹಳ ಭೀಕರತೆಯನ್ನು ಹೊಂದಿದೆ. ಕಾರಣ, ಸುಂದರವಾದ ಈ ದ್ವೀಪದಲ್ಲಿ ಮನುಷ್ಯರನ್ನು ತಿನ್ನುವ 20 ಅಡಿಗಳಿಗಿಂತಲೂ ಉದ್ದವಾಗಿರುವ ಮೊಸಳೆಗಳು ಹೊಂಚು ಹಾಕುತ್ತಾ ಕಾದಿರುತ್ತವೆ. ಸಾವಿರಾರು ಆಕ್ರಮಣಕಾರಿ ಮೊಸಳೆಗಳನ್ನು ಬಿಟ್ಟರೆ ಚೇಳುಗಳು ಹಾಗೂ ದೊಡ್ಡ ದೊಡ್ಡ ಗಾತ್ರದ ಸೊಳ್ಳೆಗಳು ಮಾತ್ರ ಈ ದ್ವೀಪದಲ್ಲಿ ಕಾಣಲು ಸಿಗುತ್ತದೆ. ಈ ದ್ವೀಪವನ್ನು ಗಿನ್ನಿಸ್ ಬುಕ್ನಲ್ಲಿ ಪ್ರಾಣಿಗಳ ಆಕ್ರಮಣದಿಂದ ಅತ್ಯಂತ ಹೆಚ್ಚು ಜನರು ಕೊಲ್ಲಲ್ಪಟ್ಟ ಪ್ರದೇಶವೆಂದು ಪರಿಗಣಿಸಲಾಗಿದೆ. ಎರಡನೇ ವಿಶ್ವಯುದ್ಧದ ಸಮಯದಲ್ಲಿ ಸುಮಾರು 1,000ಗಿಂತಲೂ ಅಧಿಕ ಜಪಾನ್ ಸೈನಿಕರು ಮೊಸಳೆಗಳ ಬಗ್ಗೆ ಮಾಹಿತಿ ಇಲ್ಲದ ಕಾರಣ ಈ ದ್ವೀಪದಲ್ಲಿ ಅಡಗಿ ಕುಳಿತಿದ್ದರಂತೆ. ಆದರೆ ದುರದೃಷ್ಟವಶಾತ್ ಮೊಸಳೆಗಳ ದಾಳಿಗೊಳಗಾಗಿ ಕೇವಲ 20ರಿಂದ 25 ಸೈನಿಕರು ಮಾತ್ರ ಮೊಸಳೆಗಳ ದಾಳಿಯಿಂದ ತಪ್ಪಿಸಿಕೊಂಡು ಹೊರಗೆ ಬಂದಿದ್ದರಂತೆ. ಅವರ ಹೇಳಿಕೆಯ ಪ್ರಕಾರ ಅವರ ಬಳಿಯಿದ್ದ ಬಂದೂಕಿನಿಂದ ಹೊಡೆದರೂ ಸಹ ಮೊಸಳೆಗೆ ಏನೂ ಆಗುತ್ತಿರಲಿಲ್ಲವಂತೆ. ಸೈನಿಕರನ್ನು ಮೊಸಳೆಗಳು ಜೀವಂತವಾಗಿಯೇ ನುಂಗುತ್ತಿದ್ದವಂತೆ. ಈ ಘಟನೆಯ ನಂತರ ಆ ದ್ವೀಪಕ್ಕೆ ಪ್ರವೇಶ ಮಾಡುವುದನ್ನು ಅಲ್ಲಿನ ಸರ್ಕಾರ ಸಂಪೂರ್ಣವಾಗಿ ನಿಷೇಧಿಸುತ್ತಾರೆ. ನಾರ್ತ್ ಸೆಂಟಿನಲ್ ಐಲ್ಯಾಂಡ್ ಈ ದ್ವೀಪಕ್ಕೆ ಮನುಷ್ಯರು ಅಪ್ಪಿತಪ್ಪಿ ಕಾಲಿಟ್ಟರೂ ಸಹ ಅಲ್ಲಿ ನೆಲೆಸಿರುವ ಆದಿವಾಸಿ ಜನರಿಂದ ಕೊಲ್ಲಲ್ಪಡುತ್ತಾರೆ. ಇಲ್ಲಿ ನೆಲೆಸಿರುವ ಆದಿವಾಸಿಗಳು ಹೊರಗಿನ ಪ್ರಪಂಚದಿಂದ ಬೇರೆಯಾಗಿ ಇರಲು ಇಚ್ಛಿಸುತ್ತಾರೆ ಹಾಗೂ ಅಪ್ಪಿತಪ್ಪಿ ಯಾರಾದರೂ ಹೊರಗಿನ ಮನುಷ್ಯರು ಈ ದ್ವೀಪ ಪ್ರವೇಶಿಸಿದರೆ ತಮ್ಮ ಜೀವವನ್ನೇ ಕಳೆದುಕೊಳ್ಳುವುದು ಖಚಿತ. ಇಲ್ಲಿ ನೆಲೆಸಿರುವ ಆದಿವಾಸಿಗಳು ಪ್ರಪಂಚದ ಅತ್ಯಂತ ಅಪಾಯಕಾರಿ ಹಾಗೂ ಆಕ್ರಮಣಕಾರಿ ಮಾನವರೆಂದು ಕರೆಯಲ್ಪಡುತ್ತಿದ್ದಾರೆ. ಸುಮಾರು 100 ವರ್ಷಗಳಿಗಿಂತಲೂ ಹಿಂದಿನಿಂದಲೂ ಈ ದ್ವೀಪದಲ್ಲಿ ನೆಲೆಸಿರುವ ಇವರ ಬಗ್ಗೆ ಅಧ್ಯಯನ ನಡೆಸಲು ಬಂದವರನ್ನು ಇಲ್ಲಿನ ಆದಿವಾಸಿ ಜನರು ಬಾಣಗಳಿಂದ ದಾಳಿ ಮಾಡಿ ಕೊಲ್ಲುತ್ತಾರಂತೆ. ಆದ್ದರಿಂದ ಈ ದ್ವೀಪಕ್ಕೆ ಯಾರು ಕೂಡ ಪ್ರವೇಶ ಮಾಡುವ ಸಾಹಸವನ್ನು ಮಾಡುವುದಿಲ್ಲ. ಮುಂದಿನ ವಿಡಿಯೋದಲ್ಲಿ ಈ ಐಲ್ಯಾಂಡ್ನ ಬಗ್ಗೆ ವಿಸ್ತಾರವಾಗಿ ಮಾಹಿತಿ ನೀಡುವ ಪ್ರಯತ್ನವನ್ನು ಮಾಡುತ್ತೇನೆ. ಈಗ ಇನ್ನೊಂದು ನಿಷೇಧಿತ ಪ್ರದೇಶದ ಬಗ್ಗೆ ತಿಳಿದುಕೊಳ್ಳೋಣ. ಐಲ್ಯಾಂಡ್ ಆಫ್ ದಿ ಡಾಲ್ಸ್ ಅಂದರೆ ಭಯಂಕರ ಗೊಂಬೆಗಳ ದ್ವೀಪ. ಈ ದ್ವೀಪದಲ್ಲಿ ಮರದ ತುಂಬೆಲ್ಲ ತಲೆ ಇಲ್ಲದ, ಕೂದಲು ಹರಡಿರುವ, ಮುಖದ ಮೇಲೆ ರಕ್ತ ಚೆಲ್ಲಿರುವ ಗೊಂಬೆಗಳನ್ನು ಕಾಣಬಹುದಾಗಿದೆ. ರಾತ್ರಿ ವೇಳೆ ಈ ದ್ವೀಪಕ್ಕೆ ಜನರು ಬರುವುದಕ್ಕೆ ಭಯಪಡುತ್ತಾರೆ. ಈ ಗೊಂಬೆಗಳಲ್ಲಿ ಆತ್ಮವಿದೆ ಎಂಬುದನ್ನು ಅಲ್ಲಿನ ನಿವಾಸಿಗಳು ನಂಬಿದ್ದಾರೆ. ಇಲ್ಲಿ ಸಾವಿರಾರು ಗೊಂಬೆಗಳು ಸ್ಥಾನ ಪಡೆದಿರುವುದರ ಹಿಂದೆ ಒಂದು ರೋಚಕವಾದ ಕಥೆಯಿದೆ. ಜೂಲಿಯನ್ ಸಂತಾನ ಬರೇರಾ ಎಂಬವರು ಒಂದು ಬಾರಿ ಈ ದ್ವೀಪಕ್ಕೆ ಬಂದಾಗ ಪ್ರವಾಸಕ್ಕೆಂದು ಬಂದಿದ್ದ ಕುಟುಂಬವೊಂದರ ಹೆಣ್ಣು ಮಗುವೊಂದು ಜೂಲಿಯನ್ ಸಂತಾನ ಬರೇರರ ಕಣ್ಣೆದುರಲ್ಲಿಯೇ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪುತ್ತದೆ. ಅದನ್ನು ರಕ್ಷಿಸಲು ಇವರಿಂದ ಸಾಧ್ಯವಾಗದ ಕೊರಗು ಅವರನ್ನು ನಿರಂತರವಾಗಿ ಕಾಡುತ್ತಿತ್ತು. ಒಂದು ದಿನ ಆ ಮಗುವಿನ ಕೊರಗಿನಲ್ಲಿಯೇ ಸತ್ತ ಜಾಗದಲ್ಲಿ ಕುಳಿತಿದ್ದಾಗ ಆ ನದಿಯಲ್ಲಿ ಗೊಂಬೆಯೊಂದು ತೇಲಿ ಬರುತ್ತಿರುವುದನ್ನು ಗಮನಿಸಿದ ಬರೇರರವರು ಆ ಗೊಂಬೆಯಲ್ಲಿ ಮಗುವಿನ ಆತ್ಮ ಇರಬಹುದು, ಆ ಆತ್ಮ ಈ ದ್ವೀಪದಲ್ಲಿ ನೆಲೆಸಲು ಇಚ್ಛಿಸಿರಬಹುದೆಂದು ಗ್ರಹಿಸಿ ಆ ಗೊಂಬೆಯನ್ನು ಮರದಲ್ಲಿ ನೇತಾಡಿಸುತ್ತಾರೆ. ನಂತರ ಎಲ್ಲಿ ಹಳೆಯ ಗೊಂಬೆಗಳು ಕಾಣಲು ಸಿಕ್ಕರೂ ಸಹ ಆ ಗೊಂಬೆಗಳನ್ನು ಎಕ್ಕಿತಂದು ಈ ದ್ವೀಪದ ಮರಗಳಿಗೆ ನೇತಾಡಿಸುತ್ತಾರೆ.
ಹೀಗೆ ಸಾವಿರಾರು ಗೊಂಬೆಗಳು ಆ ದ್ವೀಪದ ಮರದಲ್ಲಿ ಶೇಖರಣೆಯಾಗುತ್ತದೆ. ನಂತರ ಒಂದು ದಿನ ಜೂಲಿಯನ್ ಸಂತಾನ ಬರೇರರವರು ಆ ಮಗು ಸತ್ತ ಜಾಗದಲ್ಲಿಯೇ ತಮ್ಮ ಪ್ರಾಣವನ್ನು ಸಹ ಕಳೆದುಕೊಳ್ಳುತ್ತಾರೆ. ನಂತರ ಆ ಊರಿನವರು ರಾತ್ರಿಯಾದ ಮೇಲೆ ಆ ದ್ವೀಪಕ್ಕೆ ಪ್ರವೇಶ ಮಾಡುವುದನ್ನೇ ನಿಲ್ಲಿಸುತ್ತಾರೆ. ಕಾರಣ ಆ ಗೊಂಬೆಗಳಲ್ಲಿ ಆ ಮಗುವಿನ ಆತ್ಮ ಇರುವುದು ಊರಿನ ಜನರ ಅನುಭವಕ್ಕೆ ಬಂದಿದೆಯಂತೆ. ಸ್ನೇಕ್ಸ್ ಐಲ್ಯಾಂಡ್, ಹಾವುಗಳ ದ್ವೀಪ. ಹಚ್ಚ ಹಸುರಿನಿಂದ ಕೂಡಿರುವ ಈ ದ್ವೀಪದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಾವು ನಮ್ಮನ್ನು ಹಿಂಬಾಲಿಸುತ್ತದೆ. ಕಾರಣ ಪ್ರತಿಯೊಂದು ಹೆಜ್ಜೆ ಇಟ್ಟಾಗಲೂ ಈ ದ್ವೀಪದಲ್ಲಿ ನಮಗೆ ಕಾಣಸಿಗುವುದು ರಾಶಿ ರಾಶಿ ಹಾವುಗಳು. ಸುಮಾರು 4000ಗಿಂತಲೂ ಅಧಿಕ ಜಾತಿಯ ಹಾವುಗಳು ಈ ದ್ವೀಪದಲ್ಲಿ ಇವೆಯಂತೆ. ಇಲ್ಲಿರುವ ಕೆಲವೊಂದು ಹಾವುಗಳ ವಿಷದ ತೀವ್ರತೆ ಎಷ್ಟಿರುತ್ತದೆ ಎಂದರೆ, ಹಾವು ಕಚ್ಚಿದ ಕೇವಲ 5 ನಿಮಿಷದಲ್ಲಿಯೇ ಮನುಷ್ಯ ಸಾವನ್ನಪ್ಪುತ್ತಾನಂತೆ. ಕೆಲವೊಂದು ಹಾವುಗಳು ಕಚ್ಚಿದರೆ ಮನುಷ್ಯನ ದೇಹದ ಮಾಂಸವೇ ಕರಗಿ ಹೋಗುತ್ತದೆಯಂತೆ. ಇಲ್ಹಡ ಕ್ವಿಮಾಡ ಗ್ರಾಂಡೆ ದ್ವೀಪವು ಹೊಸ ಜಾತಿಯ ಸರ್ಪಗಳ ವಿಕಸನಕ್ಕೆ ಕಾರಣವಾಗಿ ಹಾವುಗಳ ದ್ವೀಪವೆಂದೇ ಕರೆಯಲ್ಪಡುತ್ತಿದೆ. ಈ ದ್ವೀಪಕ್ಕೆ ಕಾಲಿಟ್ಟವರು ಜೀವಂತವಾಗಿ ವಾಪಸ್ಸಾಗುವ ಸಾಧ್ಯತೆ ಬಹಳ ಕಡಿಮೆ. ಇಂತಹ ಇನ್ನಷ್ಟು ರೋಚಕ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.